ಎಸ್, ಓಕೆ. ಹರೇ ಕೃಷ್ಣ. ಓಕೆ, ಕೋಲೋದೀಪ ಅಂದ್ರೆ ಪಾದ ಸೇವನಂ. ಇದಕ್ಕೆ ಲಕ್ಷ್ಮಿ. ಲಕ್ಷ್ಮಿ ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ, ಸದಾ ಸೇವೆಯಲ್ಲಿ ಅಂದ್ರೆ ನಿರತರಾಗಿರ್ತಾಳೆ. ಈ ಬ್ರಹ್ಮ ಸಂಹಿತೆಯಲ್ಲಿ ಶ್ಲೋಕೊಂಡು ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪ ವೃಕ್ಷ ಲಕ್ಷಾವೃತೇಶ್ವರಭಿರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮ್ಮಹಂ ಭಜಾಮಿ. ಸಹಸ್ರ ಲಕ್ಷ್ಮಿಯವರು ಕ್ಯೂ ಅಲ್ಲಿ ಇದ್ದಾರಂತೆ ಕೃಷ್ಣನ ಸೇವೆಗೆ. ಹಾಗಾಗಿ ಈಗ ಹೇಳ್ತಾರೆ, ಕೆಲವರು ಹೇಳಿದ್ರೆ ಅಂತಂದ್ರೆ, ನನಗೆ ಸೇವೆ ಸ್ವಲ್ಪ ಕಷ್ಟ ಆಗ್ತದೆ, ನನಗೆ ಟೈಮ್ ಇಲ್ಲ, ನನಗೆ ಪುರ್ಸೋತಿಲ್ಲ. ಅರೆ, ಪ್ರಭುದೇವ ಹೇಳುವಂಥದ್ದು, ಅಲ್ಲಿ ಕೋಟಿಗಳ ಲಕ್ಷ್ಮಿಯವರು ಕ್ಯೂ ಅಲ್ಲಿ ಇದ್ದಾರೆ. ನಿನ್ಗೆ ಸಿಗುವುದು ಅಂದ್ರೆ ಅದು ನಿನ್ನ ಪುಣ್ಯ, ಸೇವೆ ಸಿಗುವ ಭಾಗ್ಯ. ಹಾಗಾಗಿ ನೀನಲ್ಲಿದೆ ಇನ್ನೊಬ್ಬರನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಅದೇ ನಿನ್ಗೆ ಒಳ್ಳೇದು, ಸೇವೆ ಸಿಕ್ಕಿದ್ರೆ ನಿನ್ಗೆ ಒಳ್ಳೇದು. ಹಾಗಾಗಿ ನಾವು ಪ್ರಭುಪಾದ ಹೇಳ್ತಾರೆ, ವೆನ್ ಯು ಗೆಟ್ ಸೇವಾ ಯು ಶುಡ್ ಗ್ರಾಬ್ ದ ಆಪರ್ಚುನಿಟಿ. ಅಂದ್ರೆ ಸೇವೆ ಸಿಕ್ಕಿದ ಕೂಡಲೇ ನಾವು ಗಟ್ಟಿಯಾಗಿ ಹಿಡಿಬೇಕಂತ ಆ ಸೇವೆಯನ್ನು. ಮತ್ತೆ ನಮ್ಗೆ ಸಿಗ್ತದೆ ಇಲ್ವೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಸೇವೆ 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 ನೋಡಿ, ಸೇವೆಯಿಂದ ನಾವು ಭಕ್ತಿಯಲ್ಲಿ ಇಮಿಡಿಯೇಟ್ ಅಡ್ವಾನ್ಸ್ ಆಗ್ತೇವೆ, ರ್ಯಾಪಿಡ್ ಅಡ್ವಾನ್ಸ್, ಫಾಸ್ಟ್ ಆಗಿ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತೇವೆ. ಹಾಗಾಗಿ ಈ ಸೇವೆಯನ್ನು ನಾವು ಲಕ್ಷ್ಮಿಯಿಂದ ಕಲಿಬೇಕು. ಅವಳು ಯಾವಾಗಲೂ ಹೇಗೆ ಅಂದ್ರೆ ನೋಡಿ, ಈಗ ರಾಧಾರಾಣಿದ ಎಕ್ಸ್ಪಾನ್ಷನ್ ಲಕ್ಷ್ಮಿ. ಹಾಗೆ ರಾಧಾರಾಣಿದ ಸಿಚುವೇಶನ್ ಹೇಳುವ. ಈಗ ಗೋಪಿಗೆ ಫಸ್ಟ್ ಅಂದ್ರೆ ರಾಧಾರಾಣಿಯಿಂದ ನೆಕ್ಸ್ಟ್ ಬರುವಂಥದ್ದು ಲಲಿತಾ ಮತ್ತು ವಿಶಾಖ, ಮತ್ತೆ ಎಷ್ಟು ಸಗಿದ್ದಾರೆ ಅದರಲ್ಲೇ ಲಲಿತಾ ಮತ್ತು ವಿಶಾಖ ಕೂಡ ಅದೇ ಬರ್ತಾರೆ. ಹಾಗಾಗಿ ಮತ್ತೆ ಅಂದ್ರೆ ಬೇರೆ ಬೇರೆ ಮಂಜರೀಸ್ ಇದ್ದಾರೆ. ಆಕ್ಚುಲಿ ಈ ಗೋಪಿಗೆಯರು ಅವರು ಹೈಲಿ ಕ್ವಾಲಿಫೈಡ್ ಅಂತೆ ಕೃಷ್ಣನ ಸೇವೆಗೆ. ಆದ್ರೂ ಕೂಡ ಅವರು ಅಸಿಸ್ಟ್ ಮಾಡುವಂಥದ್ದು ಯಾರಿಗೆ? ಲಲಿತಾ ಮತ್ತು ವಿಶಾಖಕ್ಕೆ. ಲಲಿತಾ ಮತ್ತು ವಿಶಾಖ ರಾಧಾರಾಣಿಗೆ ಅಸಿಸ್ಟ್ ಮಾಡುವಂಥದ್ದು. ಇದು ಮೂಡ್. ಆದ್ರೆ ನಮ್ಗೆ ಹೇಗೆ? ನಮ್ದು ಮೂಡ್ ಹಾಗೆ ಅಲ್ಲ. ನಾನು ಮಾಸ್ಟರ್, ನನಗೆ ಎಲ್ಲ ಗೊತ್ತು, ನಾನು ಮಾಡಿದ್ದು. ಅಲ್ಲಿ ಹಾಗೆ ಅಲ್ಲ. ಚೇತನ ಬಾಬು ಹೇಳುವಂಥದ್ದು, ಗೋಪಿ ಪದ ಕಮಲಯೋರ್ ದಾಸಾನು 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 ದಾಸ. ಸೇವಕನ 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 ಸೇವ. ಅದಕ್ಕೆ ಕೃಷ್ಣನಿಗೆ ಈ ಗೋಪಿಗೆಯರ ಮೇಲೆ ಅಷ್ಟು ಖುಷಿ. ಅವ್ರ ಅಹಂಕಾರ ಪಟ್ರೆ ಖುಷಿ ಆಗ್ತಿರ್ಲಿಲ್ಲ. ಅವರಂದ್ರೆ ಅಸಿಸ್ಟ್ ಮಾಡುವಂಥದ್ದು ಸೇವಾ ಭಾವ. ಆ ಸೇವಾ ಭಾವ ಒಳಗಿಂದ ಬರ್ಬೇಕು ನಮ್ಗೆ. ಎಸ್, ಹಾಗಾಗಿ ನಾವು ಲಕ್ಷ್ಮಿ ಹತ್ರ ಪ್ರೇ ಮಾಡುವ, ನಿನ್ನಲ್ಲಿದ್ದ ಸೇವಾ ಭಾವ ನನಗೆ ಸ್ವಲ್ಪ ಕೊಟ್ರೆ ನನ್ನ ಜೀವನ ಸಾರ್ಥಕ ಅಂತ ಪ್ರೇ ಮಾಡಿ ನಾವು ಇವತ್ತು ಕೋಲಾದೀಪನ್ನು ಸ್ಟಾರ್ಟ್ ಮಾಡುವ. ಓಕೆ, ಕೋಲಾದೀಪ ಲಾರ್ಡ್ ನಿತ್ಯಾನಂದ ಸ್ಪೀಕ್ಸ್ ಅಬೌಟ್ ಸೀಕ್ವೆನ್ಸ್ ಆಫ್ ಪರಿಕ್ರಮ, ದ ಅಪಿಯರೆನ್ಸ್ ಆಫ್ ಲಾರ್ಡ್ ವರದೇವ. ಅಂದ್ರೆ ವರದೇವ ಅಲ್ಲಿ ಹುಟ್ಟುವಂಥದ್ದು ಧಾಮೇಶ್ವರ ಮಹಾಪ್ರಭು. ಇದು ಧಾಮೇಶ್ವರ ಅಂದ್ರೆ ಲಕ್ಷ್ಮಿ ವಿಷ್ಣುಪ್ರಿಯ ಆರಾಧಿಸಿದ ದೇವರು. ಪ್ರೌಢಮಾಯ ಮತ್ತೆ ವೃದ್ಧ ಕ್ಷೇತ್ರಪಾಲ. ಪ್ರೌಢಮಾಯ ಅಂದ್ರೆ ಪಾರ್ವತಿ, ವೃದ್ಧ ಕ್ಷೇತ್ರಪಾಲ ಅಂದ್ರೆ ಶಿವ. ಜಗನ್ನಾಥ್ ಬಾಬಾ ಸಿಂಗ್ ಮಹಾರಾಜ್ ಸಮಾಧಿ, ಭಜನ್ ಕುಟೀರ್, ಸಮುದ್ರಗರ್, ಕಾನ್ವರ್ಸೇಷನ್ ಬಿಟ್ವೀನ್ ಸಮುದ್ರ ಅಂಡ್ ಗಂಗಾದೇವಿ, ಓಷನ್ ರಿಸೀವ್ಸ್ ದರ್ಶನ್ ಆಫ್ ಲಾರ್ಡ್ ಗೌರಾಂಗ, ಚಂಪಾಟಿ. ಮತ್ತೆ ಯಾಕೆ ಈ ಚಂಪಾಟಿ ಹೆಸರು ಬಂತು? ಮತ್ತೆ ಜಯದೇವ್ ಗೋಸ್ವಾಮಿ, ಜಯದೇವ್ ದಶಾವತಾರ ನನ್ನ ಭಾಗವತಂ ಕ್ಲಾಸಲ್ಲೆಲ್ಲ ಹಾಡಿದ್ದೇನೆ, ಅದೇ ಜಯದೇವ್ ಗೋಸ್ವಾಮಿ. ಮತ್ತೆ ಜಿ ಗೋಸ್ವಾಮಿ ಎಕ್ಸ್ಟಸಿ. ಅವರು ಜಯದೇವ ಕೇಳುವಾಗ ಎಕ್ಸ್ಟಸಿಲ್ ಹೋದ್ರು. ಎಸ್, ಈಗ ನಾವು ಇದನ್ನು ಮಾಡುವ. ಹರೇ ಕೃಷ್ಣ. ಸಾರಿ, ಮೇಲೆ ಹೋಯ್ತು. ಕೋಲಾದ್ವೀಪ್. ಓಕೆ, ಈಗ ನಾವು ಕೋಲಾದ್ವೀಪ್. ಕೃಷ್ಣ ಸರಿ. ಪ್ರಭುಪಾದ. ಎಸ್, ಕೋಲಾದ್ವೀಪ ಈ ಪಂಚವೇನ ಕ್ರಾಸ್ ಮಾಡಿದ ಕೂಡಲೇ ನೆಕ್ಸ್ಟ್ ಎಂಟ್ರಿ ಆಗುವಂಥದ್ದು
ಕೋಲಾದ್ವೀಪ ಅಂದ್ರೆ ದೊಡ್ಡ ಬ್ರಿಡ್ಜ್ ಉಂಟು, ಆ ಬ್ರಿಡ್ಜ್ ಆ ಸೈಡ್ ಇದು ಎಂತ ಹೇಳುದು ಮಧ್ಯಮ ದ್ವೀಪ್, ಬ್ರಿಡ್ಜ್ ಈ ಸೈಡ್ ಬರುವಂತದ್ದು ಕೋಲಾದ್ವೀಪ್. ಅಂದ್ರೆ ಆ ಗಂಗೆ ಹರಿಯುವ ಇದು ಅಲ್ಲಿ ದೊಡ್ಡ ಬ್ರಿಡ್ಜ್ ಉಂಟು, ಆ ಗಂಗೆ ಈ ಸೈಡ್ ಅಲ್ಲಿ ಬರುವಂತದ್ದು ಕೋಲಾದ್ವೀಪ್. ಮತ್ತೆ ಕೋಲಾದ್ವೀಪಲ್ಲಿ ಹತ್ತಿರ ಆ ಸಮುದ್ರ ಕೂಡ ಉಂಟು. ನೋಡಿ, ಮತ್ತೆ ಇಲ್ಲಿ ಕೋಲಾದ್ವೀಪಲ್ಲಿ ಈ ವರದೇವರು ಅಲ್ಲಿ ಇದಾಗಿದ್ದಾರೆ, ಅಂದ್ರೆ ಅಲ್ಲಿ ಅವರು ಪ್ರಕಟವಾಗಿದ್ದಾರೆ. ಹಾಗಾಗಿ ಅದಕ್ಕೆ ಕೋಲ ಅಂದ್ರೆ ಈ ಕೋಲಾದ್ವೀಪ. ತಥೋ ಮಹಾ ಪ್ರಯಾಗಾಖ್ಯಂ ಪಂಚವೇಣಿ ಸಮನ್ವಿತಂ ತೀರ್ಥಂ ಶ್ರೀ ಜಾಹ್ನವೀಂ ತೀರ್ಥ್ವ ಕೋಲಾದ್ವೀಪಂ ಜಗಾಮೆ ಅಂದ್ರೆ ಚೈತನ್ಯ ಮಹಾಪ್ರಭು ಅವರು ಪಂಚವೇಣಿ ತೀರ್ಥ ಪಾಸ್ ಆಗಿ ಮತ್ತೆ ಆ ಮಹಾಪ್ರಯಾಗ ಪಾಸ್ ಆಗಿ ಮತ್ತೆ ಕ್ರಾಸ್ ಆದದ್ದು ಗಂಗಾದೇವಿಯನ್ನು ಕ್ರಾಸ್ ಮಾಡಿ ಮತ್ತೆ ಬಂದದ್ದು ಕೋಲಾದ್ವೀಪಕ್ಕೆ. ಮತ್ತೆ ನೋಡಿ ಇಲ್ಲಿ ಅಂತ ಅಂದ್ರೆ ಚೈತನ್ಯ ಮಹಾಪ್ರಭು ಅವರ ಈ ಸಂಗಡಿಗರೊಂದಿಗೆ ಕೃಷ್ಣ ಸಂಗಡಿಗರೊಂದಿಗೆ ಇನ್ಸ್ಟೆಂಟ್ ಕೀರ್ತನೆ ಮಾಡಿದಂತೆ ಇಲ್ಲಿ ಕೋಲಾದ್ವೀಪದಲ್ಲಿ. ಅಂದ್ರೆ ಟೋಟಲಿ ಅವರು ಕುಣಿತ ಈ ಪ್ಲೇಸಿಗೆ ಬಂದಿದ್ರು. ನೋಡಿ ಈ ರೀತಿ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಅಂದ್ರೆ ಎಕ್ಸ್ಟೆಸಿಯಲ್ಲಿ ಅಂದ್ರೆ ಆ ಎಕ್ಸ್ಟೆಸಿಯ ಇದೇ ಬೇರೆ. ಅಂದ್ರೆ ಎಷ್ಟು ಚೈತನ್ಯ ಮಹಾಪ್ರಭು ಇಲ್ಲಿ ಎಂತ ಹೇಳ್ತಾರೆ ಅಂದ್ರೆ ಆ ಬ್ರಹ್ಮನ ಒಂದು ಅಷ್ಟು ಟೈಮ್ ಅವರು ಕುಡಿದಿದ್ದಾರಂತೆ. ನೀವು ಎಣಿಸಿ, ಅಂದ್ರೆ ಟೋಟಲಿ ಈಗ ಈ ರಾಸನತೆ ಕೂಡ ಆಗುವಂತದಾಗೆ ಬ್ರಹ್ಮನ ರಾತ್ರಿ ಆದ ಕೂಡಲೇ ಬ್ರಹ್ಮನ ದಿನ ಆದ ಕೂಡಲೇ ರಾತ್ರಿ ಸ್ಟಾರ್ಟ್ ಆಗ್ತದೆ, ಆಗ ಈ ರಾಸನತೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಒಂದು ಕಲ್ಪ ಅಂದ್ರೆ 430 crores ಏನೋ ಬರ್ತದೆ. 430 crores ಅಂದ್ರೆ 43 lakhs into 1000 ಅಷ್ಟು ಬರ್ತದೆ ಒಂದು ಕಲ್ಪ. ಅಷ್ಟು ಟೈಮ್ ಕೃಷ್ಣನ ರಾಸನಲ್ಲಿ ಆಗ್ತದೆ. ಮತ್ತೆ ಬ್ರಹ್ಮನ ವಾಪಸ್ ಈ ರಾತ್ರಿ ಆದ ಕೂಡಲೇ ದಿನ ಸ್ಟಾರ್ಟ್ ಆಗುವಾಗ ಆ ರಾಸನತಿ ನಿಲ್ತದೆ. ಅದೇ ರೀತಿ ಚೈತನ್ಯ ಮಹಾಪ್ರಭು ಇಷ್ಟು ಸಮಯ ಕುಡಿದ್ರಂತೆ. ಈಗ ಇದು ಹೇಗೆ ನಮ್ಗೆ ಅರ್ಥ ಆಗುವಂಥದ್ದು? ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಈ ಸಣ್ಣ ಮೆದುಳಲ್ಲಿ ನಮ್ಗೆ ಇದು ಅರ್ಥ ಆಗುದಿಲ್ಲ. ಇದಕ್ಕೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಬೇಕು. ಅವ್ರು ಹೇಗೆ ಮಾಡಿದ್ರು ಹಾಗೆ, ಯಾಕೆಂದ್ರೆ ಅದು ಇಟರ್ನಲ್. ನವದ್ವೀಪ ಇಟರ್ನಲ್, ಪತ್ತಿ ಅಂದ್ರೆ ಸನಾತನ, ಅದು ಈಗ ಮ್ಯಾನಿಫೆಸ್ಟ್ ಆಗಲ್ಲ. ಅಂದ್ರೆ ದೇವರ ಇದರಲ್ಲಿ ಅದು ಹೇಗೆ ಅಂದ್ರೆ ಈ ಟೋಟಲ್ ಪ್ರಳಯ ಆಗುವಾಗ ಮಾರ್ಕಂಡ ಋಷಿಗೆ ಅಲ್ಲಿ ಅದು ಹಾಗೆ ಇತ್ತಂತೆ, ಅಲ್ಲಿ ಜನರೆಲ್ಲ ಅದು ಹೇಗೆ ಆಗುವಂಥದ್ದು. ಯಾಕೆಂದ್ರೆ ಕೃಷ್ಣನ ಆ ಸನಾತನ ಜಾಗ ಎಂದು ಪ್ರಳಯ ಆಗುವುದಿಲ್ಲ. ಇದು ನಾವು ತಿಳಿಬೇಕು. ಓಕೆ, ಎಸ್. ಈಗ ಈ ಹೇಗೆ ವರದೇವ ನವದ್ವೀಪಲ್ಲಿ ಅವ್ರು ಅಪಿಯರ್ ಆದ್ರು ಅಂತ ನಾವು ತಿಳಿಯುವ. ಸತ್ಯಯುಗದಲ್ಲಿ ಒಂದು ಬ್ರಾಹ್ಮಣ ಇರ್ತಾನೆ, ಅವನ ಹೆಸರು ವಸುದೇವ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವ ಈ ವರದೇವನ ದೊಡ್ಡ ಭಕ್ತ. ಈಗ ನೋಡಿ, ಆಕ್ಚುಲಿ ನಿಮ್ಗೆ ಒಂದು ದೇವಸ್ಥಾನ ಅಂತಲ್ಲ, ಆಕ್ಚುಲಿ ಜಾಗ ರಿಲೇಟೆಡ್ ನಿಮ್ಗೆ ಎಂತಾದ್ರು ಬೇಕಿದ್ರೆ ವರದೇವನ ಹತ್ರ ಪ್ರೇ ಮಾಡ್ಬೇಕಂತ. ಈಗ ತಿರುಪತಿಯಲ್ಲಿ ಫಸ್ಟಿಗೆ ನಾವು ಆ ವರದೇವನದು ಬ್ಲೆಸ್ಸಿಂಗ್ ತಗೊಂಡು ಮತ್ತೆ ಸ್ನಾನ ಮಾಡಿ ಮತ್ತೆ ತಿರುಪತಿ ದರ್ಶನ ಮಾಡ್ಬೇಕು, ಈ ರೀತಿ ಉಂಟು. ಹಾಗಾಗಿ ವರದೇವ ಎಂತಂದ್ರೆ ನಿಮ್ಮ ಲ್ಯಾಂಡ್ ರಿಲೇಟೆಡ್ ಅವರಿಗೆ ಪ್ರೇ ಮಾಡಿದ್ರೆ ಅವ್ರು ಇಮಿಡಿಯೇಟ್ ನಿಮ್ಗೆ ಎಂತ ಹೇಳೋದು ಆ ಬ್ಲೆಸ್ಸಿಂಗ್ ಕೊಡ್ತಾರೆ. ಹಾಗಾಗಿ ಇವ ಒಬ್ಬ ಬ್ರಾಹ್ಮಣ, ಅವನ ಹೆಸರು ವಸುದೇವ ಅಂತ. ಅವ ವರದೇವನ ಭಕ್ತ. ಹಾಗಾಗಿ ನನಗೆ ದರ್ಶನ ಕೊಡುವಂತ ಅವ ಬೇಡ್ತಾ ಇದ್ದ. ಹೇಗೆಂದ್ರೆ ಶುದ್ಧ ಭಕ್ತರಿಗೆ ಕೃಷ್ಣನ ದರ್ಶನ ಮಾಡಿದ್ರೆ ಅವರ ಕಣ್ಣು ಸಾರ್ಥಕ ಆಗುವ ಹಾಗೆ, ಆ ರೀತಿ. ನಮ್ಗೆ ಹಾಗೆ ಅಲ್ಲ, ನಮ್ಗೆ ಎಲ್ಲ ಇಂದ್ರಿಯ ಸುಖ ನೋಡ್ಬೇಕು ಹೀಗೆ ಕಣ್ಣಲ್ಲಿ. ಆದ್ರೆ ಶುದ್ಧ ಭಕ್ತರಿಗೆ ಕೃಷ್ಣ ನೋಡ್ಬೇಕಂತ ಇಚ್ಛೆ. ಅದೇ ರೀತಿ ಇವನಿಗೆ ಇಚ್ಛೆ ಇತ್ತು
ಮತ್ತೆ ಹೀಗೆ ಹೇಳ್ತಾ ಹೇಳ್ತಾ ಎಂತ ಆಯ್ತು ಅಂದ್ರೆ ನೆಲದಲ್ಲಿ ರೋಲ್ ಆದವ ಬ್ರಾಹ್ಮಣ. ಅಂದ್ರೆ ಆ ಫ್ರಸ್ಟ್ರೇಷನ್ ಅಲ್ಲಿ ನೆಲದಲ್ಲಿ ರೋಲ್ ಆದ. ನನಗೆ ದರ್ಶನ ತೋರಿಸು ವರ, ನನಗೆ ವರದೇವರ ನನಗೆ ದರ್ಶನ ತೋರಿಸಿ ಈ ರೀತಿಯವ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತೆ ಎಂತ ಹೇಳಿದ ಅಂದ್ರೆ ಆ ಬೇಸರದಲ್ಲಿ, ನನಗೆ ವರದೇವರು ದರ್ಶನ ಕೊಡುದಿಲ್ಲ, ಹಾಗಾಗಿ ನನ್ನ ಜನ್ಮ ವೇಸ್ಟ್ ಆಯ್ತು, ಯೂಸ್ಲೆಸ್ ಅಂತ ಹೇಳಿದ. ನನ್ನ ಈ ಜನ್ಮಕ್ಕೆ ವ್ಯಾಲ್ಯೂ ಇಲ್ಲ, ವರದೇವನ ದರ್ಶನ ಮಾಡದೆ ನನ್ನ ಈ ಜೀವನಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತವ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನು ಕೂಗನ್ನು ಕೇಳಿ ಇಮಿಡಿಯೇಟ್ ವರದೇವರವನಿಗೆ ದರ್ಶನ ಕೊಡ್ತಾರೆ. ಎಂತಂದ್ರೆ ಈ ಎಂತ ಹೇಳುದು, ಆ ಹಂದಿಯ ಇದರಲ್ಲಿ ಅವರು ದರ್ಶನ ಕೊಡ್ತಾರೆ. ಮತ್ತೆ ಪೂರ್ತಿ ಡೆಕೋರೇಟೆಡ್ ಆಗಿತ್ತಂತೆ. ಅಂದ್ರೆ ಈ ದೇವರ ದೇಹವು ಟೋಟಲಿ ಆ ಬಂಗಾರವನ್ನು ಕೂಡಿತ್ತು, ಟೋಟಲಿ ಅದು ಇದಾಗಿತ್ತು. ಮತ್ತೆ ಅದೊಂದು ದೊಡ್ಡ ಒಂದು ಪರ್ವತರ ಇತ್ತು ಅವರ ದೇಹ. ಮತ್ತೆ ಇದನ್ನು ನೋಡಿ ಅವನಿಗೆ ತುಂಬಾ, ವಸುದೇವನಿಗೆ ತುಂಬಾ ಖುಷಿ ಆಯ್ತು. ಖುಷಿಯಾಗಿ ಅವ ಇಮಿಡಿಯೇಟ್ ಅವರಿಗೆ ದಂಡೋತ್ ಮಾಡಿದ. ಇದಂತ ಹೇಳುದು, ನಾವು ದೇವರಿಗೆ ದಂಡೋತ್ ಮಾಡ್ತೇವಲ್ಲ, ಅಡ್ಡ ಬೀಳ್ತೇವಲ್ಲ, ಅದೇ ರೀತಿ ಅವ ಮಾಡಿದ. ಮತ್ತೆ ಬಿದ್ದು ಅವರ ಪಾದಕ್ಕೆ ಬಿದ್ದು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಎಕ್ಸ್ಟ್ರೆಸಿಯಲ್ಲಿ. ಈಗ ನೋಡಿ ನಾವು ಕೂಡ ಒಂದು ಕೂಗ್ತೇವೆ, ಅದು ಎಕ್ಸ್ಟ್ರೆಸಿ ಅಲ್ಲ, ಆದ್ರೆ ದೇವರ ನೋಡಿದ ಮೇಲೆ ಒಂದು ಕೂಗು ಬರ್ತದೆ, ಅದು ಎಕ್ಸ್ಟ್ರೆಸಿ. ಹಾಗಾಗಿ ಎಕ್ಸ್ಟ್ರೆಸಿಯಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಾಗೆ ಅವನ ಎಕ್ಸ್ಟ್ರೆಸಿಯನ್ನು ನೋಡಿ ವರದೇವರು ಹೇಳಿದ್ರು, ವಸುದೇವ ನೀನು ದೊಡ್ಡ ಭಕ್ತ, ನೀನು ನನಗೆ ಖುಷಿ ಪಡಿಸಿದ್ಯಾ, ನಿನ್ನ ಈ ಭಕ್ತಿಯಿಂದ ನನಗೆ ಖುಷಿ ಪಡಿಸಿದ್ಯಾ. ನಾನು ನಿನಗೆ ಒಂದು ವಿಷಯ ಹೇಳ್ತಿದ್ದೇನೆ. ಎಂತ ವಿಷಯ? ಕಲಿಯುಗದಲ್ಲಿ ನಾನು ಈ ನವದ್ವೀಪಲ್ಲಿ ಬರ್ತೇನೆ, ಮತ್ತೆ ಇದು ತುಂಬಾ ಸೀಕ್ರೆಟ್, ನಿನ್ಗೆ ನಾನು ಹೇಳ್ತಾ ಇದ್ದೇನೆ ಈ ಧಾಮದ ಬಗ್ಗೆ. ಹಾಗಾಗಿ ಇಲ್ಲಿ ನಾನು ಬಂದು ಇಲ್ಲಿ ಇರ್ತೇನೆ ಅಂತ ಅವನಿಗೆ ಹೇಳ್ತಾನೆ. ಹಾಗಾಗಿ ಅವನಿಗೆ ಮತ್ತೆ ಕೂಡ ತುಂಬಾ ಖುಷಿ ಆಗ್ತದೆ. ಮತ್ತೆ ನಾನು ನವದ್ವೀಪದಲ್ಲಿ ಬರುವಾಗ ನೀನು ವಾಪಸ್ ಹುಡ್ತೀಯಾ, ಇಲ್ಲಿ ಹುಡ್ತೀಯಾ, ಮತ್ತೆ ನೀನು ಅಲ್ಲಿ ಈ ಗೌರಾಂಗ ನನ್ನ ಚೈತನ್ಯ ಮಹಾಪ್ರಭು ನೀನು ನೋಡ್ತೀಯಾ ಅಂತ ಹೇಳ್ತಾರೆ. ಮತ್ತೆ ನೀನು ಅವನ ಆ ಸಂಕೀರ್ತನದಲ್ಲಿ ನೀನು ಭಾಗಿಯಾಗ್ತೀಯಾ ಅಂತ ಅವನಿಗೆ ಹೇಳ್ತಾರೆ. ಮತ್ತೆ ಈ ಬ್ರಾಹ್ಮಣ ತುಂಬಾ ಇಂಟೆಲಿಜೆಂಟ್. ಅವ ಎಂತ ಮಾಡ್ತಾನೆ, ಇದನ್ನು ಕೇಳಿದ ಮೇಲೆ ಅದನ್ನು ತಿಳಿಲಿಕ್ಕೆ ನೋಡ್ತಾನೆ. ಎಲ್ಲ ಎಂತ ಹೇಳುದು, ಈ ಶಾಸ್ತ್ರದಿಂದ ಅದನ್ನು ತಿಳಿಲಿಕ್ಕೆ ನೋಡ್ತಾನೆ. ಮತ್ತೆ ಕಡೆಗೆ ಕಲಿಯುಗದಲ್ಲಿ ಅವ ಬರ್ತಾನೆ ಅಂತ ಅವನಿಗೆ ಗೊತ್ತಾಗ್ತದೆ. ಮತ್ತೆ ಆ ಖುಷಿಯಿಂದ ಗೌರಾಂಗ 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 ಈ ರೀತಿ ಹೇಳ್ತಾನೆ ವಸುದೇವ. ಅದಕ್ಕೆ ಅದನ್ನು ಕೇಳಿ ಮತ್ತೆ ಅವನಿಗೆ ಗೌರಾಂಗದು ದರ್ಶನ ಆಗ್ತದೆ. ಈ ರೀತಿ ಆ ಬ್ರಾಹ್ಮಣನಿಗೆ ಗೌರಾಂಗ ಮಹಾಪ್ರಭುದು ಚೈತನ್ಯ ಮಹಾಪ್ರಭುದು ದರ್ಶನ ಆಗ್ತದೆ. ನೆಕ್ಸ್ಟ್ ನೋಡಿ, ಇದು ಅವನಿಗೆ ದರ್ಶನ ಆಗುವಂಥದ್ದು, ಮತ್ತೆ ಗೌರಾಂಗ ಮಹಾಪ್ರಭುದು ದರ್ಶನ ಆಗ್ತದೆ. ನೆಕ್ಸ್ಟ್ ಬರುವಂಥದ್ದು ಧಾಮೇಶ್ವರ. ಇದು ನೋಡಿ, ಒಂದು ನಿಮಿಷ, ಸಾರಿ, ಓಕೆ, ಇದಕ್ಕೆ ಧಾಮೇಶ್ವರ ಅಂತ ಹೇಳುವಂಥದ್ದು. ನೋಡಿ, ಈ ಧಾಮೇಶ್ವರ ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಚೈತನ್ಯ ಮಹಾಪ್ರಭುಗೆ ಫಸ್ಟಿಗೆ ಅವರು ಲಕ್ಷ್ಮೀ ವಿವಾಹ ಮದುವೆ ಆಗ್ತಾರೆ. ಮದುವೆ ಆದ ಮೇಲೆ ಆ ಲಕ್ಷ್ಮೀ ವಿವಾಹನಿಗೆ ಹಾವು ಕಚ್ಚಿ ಲಕ್ಷ್ಮೀ ವಿವಾಹ ಸಾಯ್ತಾರೆ. ಮತ್ತೆ ಅವರ ತಾಯಿ ಅವರಿಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಅವಳ ಹೆಸರು ವಿಷ್ಣುಪ್ರಿಯ. ಮತ್ತೆ ಎಂತಾಗ್ತದೆ ಅಂದ್ರೆ, ಮದುವೆ ಆಗಿ ಇಮಿಡಿಯೇಟ್ ಸನ್ಯಾಸ ತಗೊಳ್ತಾರೆ. ಪ್ರಭುಪಾದ ಹೇಳ್ತಾರೆ, ಹೇಗೆಂದ್ರೆ ಚೈತನ್ಯ ಮಹಾಪ್ರಭುದು ಅನುಸರಣೆ ಅನುಕರಣೆ, ನಾವು ಕೂಡ ಅದನ್ನ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಚೈತನ್ಯ ಮಾಡಿದ್ದಾರೆ, ನಾವು ಕೂಡ ಹಾಗೆ ಮಾಡ್ಲಿಕ್ಕಿಲ್ಲ, ಮದುವೆ ಆಗಿ ಸನ್ಯಾಸ ತಗೊಳ್ಳೋದು.
ಯಾಕೆಂದ್ರೆ ಅವರು ಸಾಕ್ಷಾತ್ ಕೃಷ್ಣ. ಅಂದ್ರೆ ಯಾವುದೇ ಈ ರೂಲ್ಸ್ ರೆಗ್ಯುಲೇಷನ್ಸ್ ಕೃಷ್ಣನಿಗೆ ಅಪ್ಲೈ ಆಗುದಿಲ್ಲ. ನಮ್ದು ಈ ನಮ್ಮ ಭೌತಿಕದಲ್ಲಿ ಮದುವೆಯಾಗಿ ಸನ್ಯಾಸಗಳು ಎಲ್ಲ ಇಲ್ಲ, ಆದ್ರೆ ಅಲ್ಲಿ ಇದು ಅಪ್ಲೈ ಆಗುದಿಲ್ಲ. ಮತ್ತೆ ಎಂತ ಮಾಡ್ತಾರೆ ಅಂದ್ರೆ ನೋಡಿ, ಈಗ ದೇವರು ಈ ರೀತಿ ಮಾಡಿದ್ರೆ ಅವರ ವಿಪ್ಲಂಬ ಭಾವ, ಲವ್ ಇನ್ ಸಪರೇಷನ್, ಅದು ಹೈಯೆಸ್ಟ್ ಅಂತೆ. ಹಾಗಾಗಿ ಆ ಸಪರೇಷನ್ ಅಲ್ಲಿ ಅವರು ಒಟ್ಟಿಗೆ ಇರುವುದರಿಂದ ಸಪರೇಟ್ ಆಗುವಾಗ ಆ ಪ್ರೀತಿ ಜಾಸ್ತಿ ಆಯ್ತು. ಮತ್ತೆ ಆ ಧಾಮೇಶ್ವರ ಮಹಾದೇವ ಅನ್ನೋದು ಎಂತ ಅಂದ್ರೆ ಚೈತನ್ಯ ಮಹಾಪ್ರಭು ಆ ವಿಷ್ಣುಪ್ರಿಯ ವರ್ಶಿಪ್ ಮಾಡಿದ. ಅಂದ್ರೆ ಸನ್ಯಾಸಿ ಆದ ಮೇಲೆ ಅವಳಿಗೆ ಆ ವಿಗ್ರಹ ಸಿಕ್ತು. ಇದು ಹೇಗೆ ಅಂದ್ರೆ ಅವಳು ಟೋಟಲ್ 16 ವರ್ಷ ಇರುವಾಗ ಮದುವೆ ಆದದ್ದು, 16 ವರ್ಷವಾಗ ಈ ವಿಗ್ರಹ ಸಿಕ್ತು. ಮತ್ತೆ ಅವಳು ಟೋಟಲ್ 96 ವರ್ಷ ಬದುಕಿದಾಳೆ ವಿಷ್ಣುಪ್ರಿಯ. 80 ವರ್ಷ ಇದರ ಸೇವೆ ಮಾಡಿದಾಳೆ. ಮತ್ತೆ ಇದು ಬೇರೆ ಯಾರಲ್ಲ, ಇದು ಅವಳಿಗೆ ಆ ಇದಿತ್ತು. ಯಾಕಂದ್ರೆ ಚೈತನ್ಯ ಮಹಾಪ್ರಭುವನ್ನೇ ಒಟ್ಟಿಗೆ ಇದ್ದಾಗೆ ಆ ಇದು ಇತ್ತು. ಯಾಕಂದ್ರೆ ಅದು ಎಂತ ಹೇಳುದು, ಉನ್ನತ ಭಕ್ತಿಯಲ್ಲಿ ಉನ್ನತ ಇದು ಲೀಲೆ. ಎಸ್, ಎಂಬತ್ತು ವರ್ಷ ಅವಳು ಇದಕ್ಕೆ ಮಾಡಿದೆ. ಇದು ಕೂಡ ಬರ್ತದೆ ಧಾಮೇಶ್ವರ್ ಮಹಾದೇವ ಅಂತ, ಧಾಮೇಶ್ವರ್ ಟೆಂಪಲ್, ಸಾರಿ. ನೆಕ್ಸ್ಟ್ ಬರುವಂಥದ್ದು ಪ್ರೌಢ ಮಾಯ ಮತ್ತೆ ವೃದ್ಧ ಶಿವ ಕ್ಷೇತ್ರಪಾಲ ಪ್ಲೇಸ್. ನೋಡಿ ಇಲ್ಲಿ ಕಾಣ್ತದೆ ನಿಮಗೆ, ಇದು ಈ ಪ್ಲೇಸ್. ಪ್ರೌಢಮಾಯ ಅಂದ್ರೆ ಪಾರ್ವತಿ, ವೃದ್ಧ ಶಿವ ಅಂದ್ರೆ ಹಾಗಂದ್ರೆ ಅವರು ಪ್ರೊಟೆಕ್ಟರ್ ಆಗಿ, ಈಗ ಈ ವೃಂದಾವನದಲ್ಲಿ ಕೂಡ ಉಂಟು ಧಾಮೆ ಅಂದ್ರೆ ಶಿವ ಆ ಪ್ರೊಟೆಕ್ಟರ್ ಆಗಿದ್ದಾನೆ ಅಲ್ಲಿ ವೃಂದಾವನದಲ್ಲಿ. ಅದೇ ರೀತಿ ಇಲ್ಲಿ ಕೂಡ ಶಿವ ಮತ್ತೆ ಅಂದ್ರೆ ಪಾರ್ವತಿ ಎಂತ ಮಾಡುದು ಅಂದ್ರೆ ಯಾರು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಿದ್ದಾರೆ ಅವರಿಗೆ ಕಾಣ್ತದೆ, ಉಳಿದವರಿಗೆ ಕಾಣುದಿಲ್ಲ. ಇದು ಅವರ ಕೆಲಸ. ಎಂತಂದ್ರೆ ಅವರಿಗೆ ಧಾಮನ್ ಪ್ರೊಟೆಕ್ಟ್ ಮಾಡಬೇಕು, ಅದು ಜವಾಬ್ದಾರಿ ಕೃಷ್ಣ ಕೊಟ್ಟಿದ್ದಾನೆ, ಚೈತನ್ಯ ಕೊಟ್ಟಿದ್ದಾರೆ. ಎಸ್, ಇದು ಪ್ಲೇಸ್ ಪ್ರೌಢಮಾಯ ವೃದ್ಧ ಕ್ಷೇತ್ರಪಾಲ ಶಿವ. ಈ ಲಿಂಗ ಕೂಡ ಉಂಟು ಇಲ್ಲಿ. ಎಸ್, ಈಗ ಬರುವಂತದ್ದು ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್. ನೋಡಿ, ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್ ಇದು ಭಜನ್ ಕುಟೀರ್ ಮತ್ತೆ ಸಮಾಧಿ ಎಲ್ಲ ಉಂಟು. ಭಜನಾನಂದಿ ಮತ್ತೆ ಗೋಷ್ಠಾನಂದಿ. ಈಗ ಗೋಷ್ಠಾನಂದಿ ಯಾರು? ಪ್ರಭುಪಾದ್ ಗೋಷ್ಠಾನಂದಿ, ಮತ್ತೆ ಪ್ರಭುಪಾದಿ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಗೋಷ್ಠಾನಂದಿ. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಗುರು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರು ಭಜನಾನಂದಿ. ಮತ್ತೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಇದು ಗುರು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು ಗೋಷ್ಠಾನಂದಿ. ಇವರು ಭಜನಾನಂದಿ ಗೌರ್ ಕಿಶೋರ್ ದಾಸ್ ಬಾಬಾಜಿ. ಮತ್ತೆ ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್ ಭಜನಾನಂದಿ. ಭಜನಾನಂದಿ ಅಂದ್ರೆ ಅವರಿಗೆ ಎಂತ ಎಜುಕೇಶನ್ ಇಲ್ಲ, ನಮ್ಮ ಮೆಟೀರಿಯಲ್ ಸೋ ಕಾಲ್ಡ್ ಎಜುಕೇಶನ್ ಇಲ್ಲ. ಅವರು ಖಾಲಿ ಭಜನೆ ಮಾಡುವಂಥದ್ದು. ಈಗ ಜನರು ಹೆಚ್ಚಿನವರು ಹೇಳೋದಂತಂದ್ರೆ ಅವ ಭಕ್ತಿಯಲ್ಲಿ ಇದ್ದಾನೆ, ಅವನಿಗೆ ಏನು ಅಂದ್ರೆ ಎಂತ ಕೆಲಸ ಇಲ್ಲ ಮಾಡ್ಲಿಕ್ಕೆ. ಇಲ್ಲ ಸರ್, ಹೇಗಂದ್ರೆ ಈಗ ನೋಡಿ, ಪ್ರಭುಪಾದ್ ಉನ್ನತ ಎಜುಕೇಶನ್ ಇದ್ರು, ಅವರು ಹೈಲಿ ಕ್ವಾಲಿಫೈಡ್. ಅವರ ಗುರು ಕೂಡ ಹೈಲಿ ಕ್ವಾಲಿಫೈಡ್. ಭಕ್ತಿ ವಿನೋದ್ ಠಾಕೂರ್ ಮೆಜಿಸ್ಟ್ರೇಟ್ ಆಗಿದ್ರು, ಹೈಲಿ ಕ್ವಾಲಿಫೈಡ್. ಆದ್ರೆ ಗೌರ್ ಕಿಶೋರ್ ಬಾಬಾಜಿ ಮತ್ತೆ ಜಗನ್ನಾಥ್ ದಾಸ್ ಬಾಬಾಜಿ ಅವರು ಎಂತವರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್, ಆದ್ರೆ ಕೇವಲ ಭಜನೆ ಮಾಡ್ತಿದ್ರು. ತುಂಬಾ ಇನ್ಸಿಡೆನ್ಸ್ ಉಂಟು. ಒಂದ್ ದಿವಸ ಎಂತ ಆಗ್ತದೆ ಅಂದ್ರೆ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಅವರ ಗುರು ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್ ಅವರನ್ನು ಕರ್ಕೊಂಡು ಹೋಗುವಂತ, ಬುಟ್ಟಿಯಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅವರಿಗೆ ಆಗ 125 ಇಯರ್ಸ್ ಏನಾಗಿರ್ತದೆ, ತುಂಬಾ ಪ್ರಾಯ ಆಗಿರ್ತದೆ. ಹಾಗಾಗಿ ಬುಟ್ಟಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬುಟ್ಟಿಯಲ್ಲಿ ಕರ್ಕೊಂಡು ಫುಲ್ ಅವರು ಈಗ ಬೆಂಡ್ ಆಗಿ ಇರ್ತಾರೆ ಫುಲ್ ಆ ಬುಟ್ಟಿಯಲ್ಲಿ, ಬಾಸ್ಕೆಟ್ ಅಲ್ಲಿ. ಅಂದ್ರೆ ಭಕ್ತಿ ವಿನೋದ್ ಠಾಕೂರ್ ಈಗ ಪ್ರೆಸೆಂಟ್ ಮಾಯಾಪುರ ಅಂತ ಉಂಟು, ಅದು 1800 ಎಂತ ಆಯ್ತು ಅಂದ್ರೆ ಈ ಗಂಗೆಯ ಇದರಿಂದ ನೀರಿನಿಂದ ಪೂರ್ತಿ ಕೊಚ್ಚಿ ಹೋಗಿ ಎಂತ ಇರ್ಲಿಲ್ಲ. ಮತ್ತೆ ಎಲ್ಲ ಮ್ಯಾಪ್ ಅನ್ನೆಲ್ಲ ಇವರು ಸರಿ ಮಾಡಿ ಭಕ್ತಿ ವಿನೋದ್ ಅವ್ರು ಮೆಜಿಸ್ಟ್ರೇಟ್ ಆಗಿದ್ರು. ಮತ್ತೆ ಅವರಿಗೆ ಅದೇ ಪ್ಲೇಸ್ ಕನ್ಫರ್ಮೇಶನ್ಗೆ
ಜಗನ್ನಾಥದಾಸ್ ಬಾಬುಜಿ ಮಹಾರಾಜ್ ಕರ್ಕೊಂಡು ಬಂದದ್ದು. ಅವರ ಆ ಜಾಗವನ್ನು ಕೇಳಿದ್ರು, ಇದು ಜಾಗವ ಅಂತ. ಯಾಕಂದ್ರೆ ಅವರ ಮನೆ ಭಕ್ತಿವಿನೋದ ಠಾಕೂರ್ ಮಹಾರಾಜ್ ಇದು ಸುರಭಿ ಕುಂಜ ಹತ್ರವೇ ಅವ್ರದ್ದು ಮನೆ. ಅವರ ಮನೆಯಿಂದ ನೆಕ್ಸ್ಟ್ ನೋಡುವಂಥದ್ದು ಮಾಯಾಪುರ ಕಾಣ್ತದೆ. ಜಗನ್ನಾಥದಾಸ್ ಬಾಬುಜಿ ಮಹಾರಾಜ್ ಆ ಬಾಸ್ಕೆಟ್ ಇಂದ ಎಷ್ಟೋ ಫೀಟ್ ಹಾರಿದ್ರಂತೆ. ಎಸ್, ಇದೇ ಮನೆ ಅಂತ ಆ ಕನ್ಫರ್ಮೇಶನ್ ಅವರವರ ಗುರುವಿಂದ ಪಡೆದ್ರು ಅಂತ ಹೇಳ್ತಾರೆ. ಮತ್ತೆ ಜಗನ್ನಾಥದಾಸ್ ಬಾಬುಜಿ ಮಹಾರಾಜ್ ಇನ್ನೊಂದು ಇನ್ಸ್ಟೆನ್ಸ್ ಅಂತ ಅಂದ್ರೆ, ಅವರು ಅವರ ಶಿಷ್ಯನ ಹತ್ರ ಅಂದ್ರೆ ಅವ್ರು 6 ತಿಂಗಳು ಇಲ್ಲಿ ಇರ್ತಿದ್ರು. ಎಲ್ಲಿ? ವೃಂದಾವನದಲ್ಲಿ 6 ತಿಂಗಳು ಈ ಮಾಯಾಪುರಲ್ಲಿ ಇರ್ತಿದ್ರು. ಮಾಯಾಪುರಲ್ಲಿ ಇರುವಾಗ ಒಬ್ಬ ಯಾರೋ ಬರ್ತಾನೆ. ಒಬ್ಬ ಬಂದು ಹೇಳ್ತಾನೆ, ಅವರದ್ದು ಮಾತಾಡ್ಲಿಕ್ಕೆ ಬರ್ತಾನೆ. ಆಗ ಅವ್ರು ಹೇಳ್ತಿದ್ದಾರೆ, ಅಲ್ಲಿ ಈ ಎಂತ ಹೇಳುದು, ಏಡು ಅನ್ನು ಈಗ ಮಾಡ್ತಾ ಇದ್ದಾರೆ, ಅಟ್ಟಿಸ್ತಾ ಇದ್ದಾರೆ. ಏಡು ಈ ತುಳಸಿ ನಿಂತ ಉಂಟು ಅಂತ. ಮತ್ತೆ ಆಕ್ಚುಲಿ ಹೇಗೆ ಅಂದ್ರೆ, ಎಷ್ಟು ಅಡ್ವಾನ್ಸ್ ಅಂದ್ರೆ ಆ ವೃಂದಾವನದಲ್ಲಿ ತಿಂತ ಉಂಟು, ಅವ್ರಿಗೆ ಅಲ್ಲಿ ಕಾಣ್ತದೆ. ಮತ್ತೆ ಅವೇ ಸೇಮ್ ಮನುಷ್ಯ ಎಂತ ಆಗ್ತದೆ ಅಂದ್ರೆ, ವೃಂದಾವನದಲ್ಲಿ ಆ ಪ್ಲೇಸಿಗೆ ನೋಡುವಾಗ ಅಲ್ಲಿ ಅದು ತಿಂತ ಉಂಟು. ಹಾಗಾಗಿ ನೋಡಿ, ಶುದ್ಧ ಭಕ್ತರಿಗೆ ಎಲ್ಲವೂ ಕಾಣ್ತದೆ. ಅವರು ಮಾಯಾಪುರಲ್ಲಿದ್ದು ಅವ್ರು ವೃಂದಾವನ ಕಾಳ್ತಾ ಇತ್ತು. ಈ ತುಂಬಾ ಇನ್ಸಿಡೆನ್ಸ್ ಉಂಟು. ಜಗನ್ನಾಥದಾಸ್ ಬಾಬುಜಿ ಮಹಾರಾಜ್ ವೈಷ್ಣವ ಸಾರ್ವಭೌಮ ಅವರು ಕೇವಲ ಅವರು ಜಪ ಮಾಡ್ತಾ ಇರೋದು. ಜಪ ಅಂದ್ರೆ ಇನ್ಸ್ಟೆಂಟ್ ಜಪ. ಜಂಪ್ ಎಷ್ಟು ಮಾಡಿದ್ರು ಅಂದ್ರೆ 15 ಫೀಟ್ ಹೈಟ್ ಮಾಡಿದ್ರಂತೆ. ಬಾಸ್ಕೆಟ್ ಅಲ್ಲಿ 125 ಪ್ರಾಯ ಅವರಿಗೆ ಹೀಗಿತ್ತು. ಮತ್ತೆ ಅಲ್ಲಿ 15 ಫೀಟ್ ಜಂಪ್ ಮಾಡಿದ್ರು. ಇದು ಹೇಗೆ ಸಾಧ್ಯ? ಯಾರಾದ್ರೂ ಮುದುಕರ ಹತ್ರ ನೀವು ಹೋಗಿ ಜಂಪ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಇದ್ರೆ ಎಲ್ಲವೂ ಸಾಧ್ಯ. ಎಸ್, ಈಗ ನೆಕ್ಸ್ಟ್ ಸಮುದ್ರಕರ್. ಎಸ್, ನೋಡಿ, ಸಮುದ್ರಸೇನ ಅಂತ ಒಬ್ಬ ರಾಜ ಇದ್ದ. ಸಮುದ್ರಸೇನ ರಾಜೇತು ಗಂಗಾ ಸಾಗರ ಸಂಗಮೆ ಕೀರ್ತಿತ್ವ ಹರಿಂ ದೇವಿ ಚಂಪಾಹಟಂ ಜಗಾಮಹ. ಇವರ ಬಗ್ಗೆ ತಿಳಿಯುವ? ಎಸ್, ಓಕೆ. ನಾನು ಇನ್ನೊಂದು ವಿಷಯ ಹೇಳಿಲ್ಲ ಆಗ, ಇದ್ರದ್ದು ಯಾವುದು ಕೋಲದ್ವೀಪದ ಹೇಳಿಲ್ಲ, ಅದನ್ನು ಹೇಳ್ತೇನೆ. ಕೋಲದ್ವೀಪದಲ್ಲಿ ಅಲ್ಲಿ ಒಂದು ದೇವಾನಂದ ಮಠ ಅಂತ ಉಂಟು. ಆ ಮಠಲ್ಲಿ ದೇವಾನಂದ ಪಂಡಿತ್ ಅವರು ಇದ್ರು. ದೇವಾನಂದ ಪಂಡಿತ್ ದೊಡ್ಡ ಸ್ಕಾಲರ್. ದೇವಾನಂದ ಪಂಡಿತ್ ಎಂತ ಮಾಡ್ತಾರೆ ಅಂದ್ರೆ, ಈ ಭಾಗವತವನ್ನು ಕ್ಲಾಸ್ ಕೊಡ್ತಾ ಇದ್ದಾರೆ. ಮತ್ತೆ ಶ್ರೀವಾಸ್ ಪಂಡಿತ್ ಅಂದ್ರೆ ಚೈತನ್ಯ ಮಹಾಪ್ರಭು ಕ್ಲೋಸ್ ಅಸೋಸಿಯೇಟ್. ಅವರು ಆ ಭಾಗವತಂ ಕ್ಲಾಸ್ ಕೇಳಿಗೆ ಅಲ್ಲಿ ಬರ್ತಾರೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಅವು ಕ್ಲಾಸ್ ಕೇಳಿ ಅವ್ರು ಎಂತ ಆಗ್ತದೆ ಅಂದ್ರೆ, ಪೂರ್ತಿ ಆ ಭಾವ ಸ್ಟೇಜಿಗೆ ಹೋಗ್ತಾರೆ. ಎಕ್ಸ್ಟ್ರೆಸಿಯಲ್ಲಿ ಶ್ರೀವಾಸ್ ಪಂಡಿತ್ ಎಕ್ಸ್ಟ್ರೆಸಿಗೆ ಹೋಗಿ ಈ ದೇವಾನಂದ ಪಂಡಿತ್ ಇದು ಎಲ್ಲ ಸ್ಟೂಡೆಂಟ್ಸ್ ಎಂತ ಮಾಡ್ತಾರೆ, ಅವರನ್ನು ಕ್ಲಾಸಿಂದ ಹೊರಗೆ ಹಾಕ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಇವರು ಪ್ಯೂರ್ ಡ್ಯೂಟಿ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಭಾವದಲ್ಲಿ ಅವ್ರೆಂತೇಳು ಹೀಗೆ ಸುಮ್ಮನೆ ಮಾಡಿದ ಅಂತ ಎಣಿಸಿ. ಮತ್ತೆ ಶ್ರೀವಾಸ್ ಪಂಡಿತ್ ಅದು ಹೊರಗೆ ಆದ ಕೂಡಲೇ ಎಕ್ಸ್ಟರ್ನಲ್ ಕಾನ್ಸ್ಟಿಟ್ಯೂಷನ್ಗೆ ಬಂದು ಆ ಒಂದು ಲ್ಯಾಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಂತಂದ್ರೆ, ಭಾಗವತಂ ಕೇಳಿಕೆ ಆಗಿಲ್ಲ, ಅದು ಸ್ಟಾಪ್ ಆಯ್ತು ಅಂತ ಅವರಿಗೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಚೈತನ್ಯ ಮಹಾಪ್ರಭುಗೆ ಗೊತ್ತಾಗ್ತದೆ. ಮತ್ತೆ ಎಂತ ಆಗ್ತದೆ ಅಂದ್ರೆ, ಅವರು ಮಾಡಿದ ತಪ್ಪಿಗೆ ಚೈತನ್ಯ ಮಹಾಪ್ರಭು ದೇವಾನಂದ ಪಂಡಿತಿಗೆ ಅವರಿಗೆ ಶಿಕ್ಷೆ ಸಿಗಬೇಕಂತ ಅವರಿಗೆ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಮತ್ತೆ ದೇವಾನಂದ ಪಂಡಿಗೆ ಇದು ಗೊತ್ತಾಗ್ತದೆ, ಚೈತನ್ಯ ಮಹಾಪ್ರಭು ಬೇಜಾರಾಗಿದೆ ಅಂತ. ಯಾಕಂದ್ರೆ ಶ್ರೀವಾಸ್ ಪಂಡಿತಿಗೆ ಈ ರೀತಿ ಮಾಡಿದನ್ನು ಅವ ತಪ್ಪು ಹೇಳ್ತಾನೆ. ಆಗ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಇಲ್ಲ, ನಾನು ನಿನ್ನನ್ನು ಎಂದು ಕ್ಷಮಿಸುವುದಿಲ್ಲ. ನೀನು ನನ್ನ ಭಕ್ತನಿಗೆ ಹೀಗೆ ಮಾಡಿದ್ಯಾ, ನಾನು ಕ್ಷಮಿಸುವುದಿಲ್ಲ ಅಂತ ಚೈತನ್ಯ ಮಹಾಪ್ರಭು ಹೇಳ್ತಾನೆ. ಮತ್ತೆ ಕಡೆಗೆ
ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನನ್ನ ಭಕ್ತರಿಗೆ ಎಂತಾದ್ರು ಮಾಡಿದ ನಾನು ಖಂಡಿತ ಅದನ್ನು ಕ್ಷಮಿಸುವುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಕಡೆಗೆ ದೇವನಂದ ಪಂಡಿತ್ ಅವರು ಮಾಡಿದ ತಪ್ಪು ಗೊತ್ತಾಗ್ತದೆ. ಮತ್ತೆ ಈ ಸಂಕೀರ್ತನ ಆಗುವಾಗ ಅಲ್ಲಿ ವಕ್ರೇಶ್ವರ ಪಂಡಿತ್ ಅಂತ ಹೇಳ್ತಾರೆ, ಈ ಡ್ಯಾನ್ಸ್ ಮಾಡ್ತಾ ಕುಣಿತ ಎಲ್ಲ ಇರ್ತಾರೆ. ಆಗ ಈ ದೇವನಂದ ಪಂಡಿತ್ ಅಂತ ಅಂದ್ರೆ ವಕ್ರೇಶ್ವರ ಪಂಡಿತನ್ನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಇದನ್ನು ಚೈತನ್ಯ ನೋಡ್ತಾರೆ. ನೋಡಿ ದೇವನಂದ ಪಂಡಿತ್ ಹೇಳ್ತಾರೆ, ನೀನು ಹೋಗಿ ಆ ಶ್ರೀವಾಸ್ ಪಂಡಿತನ ಹೋಗಿ ಪಾದಕ್ಕೆ ಅಡ್ಡ ಬೀಳು. ಮತ್ತೆ ಅವರು ಅಡ್ಡ ಬೀಳುವಂಥದ್ದು. ಹಾಗಾಗಿ ಇಲ್ಲಿ ನಾವು ಎಂತ ವಿಷಯ ಅಂತ ತೆಗಿಬೇಕಂದ್ರೆ ನೋಡಿ, ಕೃಷ್ಣ ಅವರ ಭಕ್ತರಿಗೆ ಎಂತಾದ್ರು ಮಾಡಿದ್ರೆ ಅದನ್ನು ಕ್ಷಮಿಸುವುದಿಲ್ಲ. ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬರ್ತದೆ. ಎಸ್, ಈಗ ನಾವು ಸಮುದ್ರ ಗರಿಗೆ ಹೋಗುವ. ಸಮುದ್ರ ಸೇನ ಅಂತ ಒಬ್ಬ ರಾಜ ಇದ್ದ. ಈ ರಾಜ ಎಂತಂದ್ರೆ ಕೃಷ್ಣನ ದೊಡ್ಡ ಭಕ್ತ. ಆ ಟೈಮಲ್ಲಿ ಎಂತಾಗ್ತದೆ ಅಂದ್ರೆ, ಈ ಭೀಮಸೇನಿಗೆ ಈ ಬೆಂಗಾಲದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಅರ್ಜುನ ಹೇಳ್ತಾರೆ, ಅಂದ್ರೆ ಯುಧಿಷ್ಠಿರ ಮಹಾರಾಜ್ ಹೇಳ್ತಾರೆ. ಹಾಗಾಗಿ ಅಲ್ಲಿ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಆದ್ರೆ ಸಮುದ್ರ ಸೇನೆಗೆ ಎಂತ ಅಂದ್ರೆ ಕೃಷ್ಣನನ್ನು ಕಾಣುವ ತುಂಬಾ ಆಸೆ. ಸಮುದ್ರ ಸೇವನಿಗೆ ಗೊತ್ತುಂಟು ಭೀಮ ತುಂಬಾ ಕ್ಲೋಸ್ ಅಂತ ಕೃಷ್ಣ ಹತ್ರ. ಹಾಗಾಗಿ ಸಮುದ್ರ ಸೇನ ಪ್ಲಾನ್ ಮಾಡ್ತಾನೆ, ನಾನು ಭೀಮನಿಗೆ ಟ್ಯಾಕ್ಸ್ ಕೊಡುವುದಿಲ್ಲ. ಈ ರೀತಿ ಯುದ್ಧ ಆಗ್ತದೆ. ಯುದ್ಧ ಆಗುವಾಗ ಸಮುದ್ರ ಸೇನ ಟೋಟಲ್ ಫೋಕಸ್ ಹೇಗಂದ್ರೆ ಆ ಕೃಷ್ಣನನ್ನು ಕಾಣುವ ಫೋಕಸ್ ಅಲ್ಲಿ ಯುದ್ಧ ಮಾಡ್ತಿದ್ದಾನೆ. ಕೃಷ್ಣನನ್ನು ಕಾಣುವ ಈಗರ್ನೆಸ್, ಉತ್ಸಾಹ, ನಿಶ್ಚಯ, ಧೈರ್ಯ, ತತ್ತತ್ಕರ್ಮ, ಪ್ರಭಾತ, ಸಂಗತ್ಯಾಗ, ಸತೋವೃತ್ತಿ, ಷಡ್ಭಿರ್ ಭಕ್ತಿ ಪ್ರಸಿದ್ಧತೆ. ಆ ಉತ್ಸಾಹ ಇತ್ತಂತೆ. ಯಾರನ್ನು ಕಾಣುವ? ಕೃಷ್ಣನನ್ನು ಕಾಣುವ. ಅದರಲ್ಲಿ ಆ ಭೀಮನೊಟ್ಟಿಗೆ ಯುದ್ಧ ಮಾಡ್ತಿದ್ದಾನೆ. ಭೀಮನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಟೋಟಲ್ ಆ ಡಿಫೀಟ್ ಆಗುವ ಸಿಚುವೇಶನ್ ಅಲ್ಲಿ ಇರ್ತಾನೆ. ಆಗ ಭೀಮ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾನೆ, ಕೃಷ್ಣ ನೀನಲ್ಲದೆ ನನಗೆ ಯಾರು ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ಬಾ ಅಂತ ಹೇಳ್ತಾನೆ. ಸಮುದ್ರ ಸೇನನಿಗೆ ಇದು ಬೇಕಿತ್ತು. ಸಮುದ್ರ ಸೇನ ಆ ಕೃಷ್ಣನ ದರ್ಶನ ನೋಡ್ತಾನೆ, ತುಂಬಾ ಖುಷಿ ಆಗ್ತದೆ. ಮತ್ತೆ ಅಲ್ಲಿ ಕೃಷ್ಣ ಹೇಳುವಂತದ್ದು, ನಾನು ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭು ಬರ್ತೇನೆ, ಹಾಗಾಗಿ ಆ ದರ್ಶನವನ್ನು ನೀನು ನೋಡು. ಮತ್ತೆ ಅವನಿಗೆ ಸಮುದ್ರ ಸೇನಿಗೆ ಗೌರವ ದರ್ಶನ ಕೂಡ ಆಗ್ತದೆ. ಇಮಿಡಿಯೇಟ್ ಅಂತ ಮಾಡ್ತಾನೆ, ಅವ ಡಿಫೀಟ್ ಆಗ್ತಾನೆ ಸಮುದ್ರ ಸೇನ. ಅವನಿಗೆ ಬೇಕಾದ ಇದೆ, ಮತ್ತೆ ಅವ ಟ್ಯಾಕ್ಸ್ ಕೊಡ್ತಾನೆ, ಮತ್ತೆ ಅವ ಹೋಗ್ತಾನೆ. ಹಾಗಾಗಿ ಈ ವಿಷಯ ಸಮುದ್ರ ಸೇನ ಟೋಟಲಿ ಇದು ಆಗುವಂಥದ್ದು. ಮತ್ತೆ ನೋಡಿ, ಇಲ್ಲಿ ಸಮುದ್ರ ಮತ್ತೆ ಗಂಗಾದೇವಿನ ಮಧ್ಯೆ, ಯಾಕಂದ್ರೆ ಈ ಮಧ್ಯಮ ದ್ವೀಪ ಆದ ಮೇಲೆ ಬರುವಂತದ್ದು ಗಂಗಾ, ಮತ್ತೆ ನಮ್ಗೆ ಕೋಲಾದ್ವೀಪ ಸಿಗುವಂತದ್ದು. ಕೋಲಾದ್ವೀಪದ ಈಚೆ ಬರುವಂತದ್ದು ಸಮುದ್ರ. ಸಮುದ್ರ ಮತ್ತೆ ಗಂಗನ ಜೊತೆ ಮಾತುಕತೆ ಆಗ್ತದೆ. ಸಮುದ್ರ ಹೇಳುವಂತದ್ದು, ಗಂಗೆ ನೀನು ಎಷ್ಟು ಪುಣ್ಯವಂತೆ. ಯಾಕೆ ಪುಣ್ಯವಂತೆ? ಯಾಕೆಂದ್ರೆ ಈ ಗೌರಾಂಗ ಮಹಾಪ್ರಭು ನಿನ್ನ ಗಂಗೆಯಲ್ಲಿ ಡೈಲಿ ಸ್ನಾನ ಮಾಡ್ತಾರೆ, ಹಾಗಾಗಿ ನೀನು ಎಷ್ಟು ಪುಣ್ಯವಂತೆ. ಅದಕ್ಕೆ ಗಂಗೆ ಹೇಳುವಂತದ್ದು, ನನಗಿಂತ ಜಾಸ್ತಿ ನೀನು ಪುಣ್ಯವಂತೆ ಸಮುದ್ರ. ಯಾಕೆಂದ್ರೆ 24 ವರ್ಷ ನಂತರ ಚೈತನ್ಯ ಮಹಾಪ್ರಭು ಸನ್ಯಾಸ ತಗೊಳ್ತಾರೆ, ಮತ್ತೆ ಜಗನ್ನಾಥಪುರಿಗೆ ಹೋಗ್ತಾರೆ. ಅಲ್ಲಿ ನಿನ್ನ ಇದರಲ್ಲಿ ಅವರು ಇರುವಂತದ್ದು, ಹಾಗಾಗಿ ನೀನು ತುಂಬಾ ಪುಣ್ಯವಂತೆ. ಅದಕ್ಕೆ ಸಮುದ್ರ ಹೇಳುವಂತದ್ದು, ಆದ್ರೆ ನನಗೆ ಒಂದು ಎಷ್ಟು ಬೇಸರ ಅಂದ್ರೆ ಚೈತನ್ಯ ಮಹಾಪ್ರಭು ಆಗ ಸನ್ಯಾಸ ತಗೊಳ್ತಾ ಇರ್ತಾರೆ, ಅವರಿಗೆ ಯಾವುದೇ ಕೂದಲಿರುವುದಿಲ್ಲ. ಅವರ ಆ ಒಂದು ಸಣ್ಣ ಲೈಫ್, ಅವರು ಸಣ್ಣ ವಯಸ್ಸಲ್ಲಿರುವ ಆ ಪಾಸ್ಟನ್ನು ನನಗೆ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀನು ಭಾಗ್ಯವಂತೆ ಸಮುದ್ರ ಹೇಳುವಂತದ್ದು. ನನಗೆ ಅವರು ಸನ್ಯಾಸ ತಗೊಂಡಿರ್ತಾರೆ ಅಲ್ಲಿ ಬರುವಾಗ, ಹಾಗಾಗಿ ಜಾಸ್ತಿ ನನಗೆ ಅದರಲ್ಲಿ ಇದು ಆಗುದಿಲ್ಲ. ಆಗ ಗಂಗೆ ಹೇಳುವಂತದ್ದು, ಚೈತನ್ಯ ಮಹಾಪ್ರಭುದು ನೋಡಿ, ಈಗ 3 ಲೀಲೆ ಉಂಟು: ಆದಿಲೀಲೆ, ಮಧ್ಯಲೀಲೆ, ಅಂತ್ಯಲೀಲೆ. ಆದಿಲೀಲೆ ಅಂದ್ರೆ ಫಸ್ಟ್ 24 ವರ್ಷ, ಮಧ್ಯಲೀಲೆ ಅಂದ್ರೆ ಚೈತನ್ಯ ಮಹಾಪ್ರಭು ಈ 6 ವರ್ಷ ಭಾರತದ ಎಲ್ಲ ಕಡೆ ಹೋಗ್ತಾರೆ, ಅದು ಮಧ್ಯಲೀಲೆ. ಮತ್ತೆ ಕಡೆಯ ಈ 18
18 ವರ್ಷ ಅವರ ಅಂತ್ಯಲ್ಲಿದೆ. ಆಗ ಅವರು ಕ್ಲೋಸ್ ಅಸೋಸಿಯೇಟ್ ಯಾರು, ರಮಾನಂದರಾಯ, ಸ್ವರೂಪ್ ದಾಮೋದರ್ ಅವರೊಟ್ಟಿಗೆ ಅವರ ಇಂಟೆನ್ಸ್ ಸಪರೇಷನ್ ಅನ್ನು ಹೇಳಿದ್ರು. ಹಾಗಾಗಿ ಈ ಗಂಗೆ ಹೇಳುವಂತದ್ದು ಅವರ ಇಂಟೆನ್ಸ್ ಸಪರೇಷನ್ ಅನ್ನು ಹೇಳಿದವರು ಕಡೆಯ ಟೈಮಲ್ಲಿ ಅದು ನಿನ್ನ ಜಾಗದಲ್ಲಿ. ಈ ರೀತಿ ಗಂಗೆ ಮತ್ತೆ ಸಮುದ್ರ ಮತ್ತೆ ಗಂಗೆ ಇಬ್ಬರು ಮಾತುಕತೆ ಮಾಡ್ತಾರೆ. ಎಸ್, ಸಮುದ್ರ ಸೇನ ನೋಡಿದೆ, ಕಾನ್ವರ್ಸೇಷನ್ ಬಿಟ್ವೀನ್ ಸಮುದ್ರ ಅಂಡ್ ಗಂಗಾದೇವಿ. ನೆಕ್ಸ್ಟ್ ಹೋಗುವ. ಹಾಗಾಗಿ ಸಮುದ್ರಕ್ಕೆ ಕೂಡ ಗೌರಾಂಗಂದು ದರ್ಶನ ಸಿಗ್ತದೆ. ಎಸ್, ಸಮುದ್ರನಿಗೆ ಎಂತ ಅಂದ್ರೆ, ಸಮುದ್ರ ಎಂತ ಮಾಡುವುದು ಅಂದ್ರೆ ಆ ಗಂಗಾದೇವಿಯ ಇದಕ್ಕೆ ಬರ್ತದೆ, ಮತ್ತೆ ಬಂದು ಅಲ್ಲಿ ಅಂದ್ರೆ ಸಮುದ್ರದಿಂದ ಈಚೆ ಕ್ರಾಸ್ ಆದ್ರೆ ನಿಮ್ಗೆ ಗಂಗೆ ಸಿಗ್ತದೆ, ಅಲ್ಲಿ ಬರುವಂತದ್ದು. ಮತ್ತೆ ಆ ಸಮುದ್ರಕ್ಕೆ ಕೂಡ ಗಂಗಾದು ದರ್ಶನ ಸಿಗ್ತದೆ. ನೋಡಿ, ಈಗ ಸಮುದ್ರ ಮತ್ತೆ ಈ ಗಂಗಾ ಇವರೆಲ್ಲ ಪರ್ಸನ್ಸ್, ಗೊತ್ತಾ, ಪರ್ಸಾನಿಫಿಕೇಶನ್. ಹೇಗೆ ನಮ್ಗೆ ಈಗ ನೀರು ಕಾಣ್ತದೆ, ಆದ್ರೆ ಶುದ್ಧ ಭಕ್ತರಿಗೆ ಅಲ್ಲಿ ಒಂದು ವ್ಯಕ್ತಿ ಇದ್ದಾರೆ, ಅದು ಕಾಣ್ತದೆ. ನಮ್ಗೆ ಅದು ಕಾಣುದಿಲ್ಲ, ಯಾಕಂದ್ರೆ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಲಿಲ್ಲ. ಪ್ರೋಗ್ರೆಸ್ ಆದ್ರೆ ಇದು ನಮ್ಗೆ ಕಾಣ್ತದೆ. ನೆಕ್ಸ್ಟ್ ಬರುವಂತದ್ದು ಚಂಪಾ ಅಟಿ. ನೋಡಿ, ಚಂಪಾ ಅಂದ್ರೆ ಆ ಚಂಪಕ ಫ್ಲವರ್. ಈ ಜಯದೇವ ಗೋಸ್ವಾಮಿ ಇಲ್ಲಿ ಚಂಪಾಟಿಯಲ್ಲಿ ಇದ್ರು. ಅಲ್ಲಿ ಚಂಪಕ ಫ್ಲವರ್ಸ್ ಆಗ್ತಾ ಇತ್ತು. ಹಾಗಾಗಿ ಎಂತ ಆಗ್ತದೆ ಅಂದ್ರೆ, ಆ ಚಂಪಕ ಫ್ಲವರ್ಸ್ ಅಲ್ಲಿ ಚೇತನ ಮಗು ಕಾಣ್ತಾ ಇದ್ರು. ಹಾಗಾಗಿ ಈ ಇನ್ಸೆನ್ಸ್ ಉಂಟು ಇಲ್ಲಿ ಚಂಪಕ ಇದರಲ್ಲಿ. ಓಕೆ, ಅಲ್ಲಿ ಅಂತಂದ್ರೆ ವಾಣಿನಾಥ್ ಅಂತ ಒಬ್ಬ ಇದ್ದ. ವಾಣಿನಾಥ್ ಅವನಿಗೆ ಆ ಚಂಪಕ ಫ್ಲವರ್ಸ್ ತೆಗೆಯುವಾಗ ಆ ಚೈತನ್ಯ ಮಹಾಪ್ರಭು ಅಲ್ಲಿ ಕಾಣ್ತಾ ಇದ್ರು. ಅಂದ್ರೆ ಗೋಪಿಗೆಯಲ್ಲಿ ಒಂದು ಚಂಪಕಲತಾ ಅಂತ ಒಬ್ಬಳಿದ್ದಾಳೆ, ಅದೇ ಆ ಚಂಪಕ ಫ್ಲವರ್ಸ್. ಓಕೆ, ಈಗ ಜಯದೇವ ಗೋಸ್ವಾಮಿದು ತಿಳಿಯುವ. ನೋಡಿ, ಜಯದೇವ ಗೋಸ್ವಾಮಿ ಈ ದಶ ಅವತಾರ ಶ್ಲೋಕ ಈ ಸ್ತೋತ್ರವನ್ನು ಹೇಳಿದವರು ಜಯದೇವ ಗೋಸ್ವಾಮಿ. ಜಯದೇವ ಗೋಸ್ವಾಮಿ ಎಂತ ಮಾಡ್ತಾರೆ ಅಂದ್ರೆ, ಅವರು ದಶಾವತಾರ ಸ್ತೋತ್ರ ಹೇಳಿದವರು. ಅವರು ಒಮ್ಮೆ ಒಂದ್ ದಿವಸ ಒಬ್ಬ ರಾಜ ಬರ್ತಾನೆ. ಆ ರಾಜ ಅಲ್ಲಿ ಕುಟೀರಕ್ಕೆ ಬರ್ತಾನೆ. ಕುಟೀರಕ್ಕೆ ಬಂದು ಜಯದೇವ ಗೋಸ್ವಾಮಿಗೆ ಇದು ಮಾಡ್ತಾರೆ. ಆದ್ರೆ ಜಯದೇವ ಗೋಸ್ವಾಮಿ ಹೇಳ್ತಾರೆ, ನಾನು ಈ ರಾಜರಿಗೆಲ್ಲ ನಾನು ಇದು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಈ ಎಂತ ಹೇಳೋದು, ತಗ್ಗಿ ಬಗ್ಗಿ ಭಕ್ತರಾದ್ರೆ ಮಾತ್ರ ಅವರು ರೆಸ್ಪೆಕ್ಟ್ ಕೊಡುವಂಥದ್ದು. ಮತ್ತೆ ಅವ ತುಂಬಾ ನಮ್ರದಿಂದ ಅವ ಇದು ಮಾಡ್ತಾನೆ. ಮತ್ತೆ ಜಯದೇವ ಗೋಸ್ವಾಮಿ ಅವರಿಗೆ ಇದು ಮಾಡ್ತಾರೆ. ಮತ್ತೆ ಆ ಮನೆಯನ್ನು ಎಂತ ಮಾಡ್ತಾರೆ ಅಂದ್ರೆ, ಈ ರಾಜ ಅವರಿಗೆ ಅಲ್ಲಿ ಚಂಪಾಟಿಯಲ್ಲಿ ದೊಡ್ಡ ಒಂದು ಜಯದೇವ ಗೋಸ್ವಾಮಿಗೆ ಮನೆ ಕಟ್ಟಿ ಕೊಡ್ತಾನೆ. ಮತ್ತೆ ಇದಕ್ಕೆ ನೋಡಿ ಎಂತ ಆಗ್ತದೆ ಅಂದ್ರೆ, ಜಯದೇವ ಗೋಸ್ವಾಮಿ ಹೇಳ್ತಾರೆ, ನಾನು ಈ ಭೌತಿಕವಾದಿಗಳೊಟ್ಟಿಗೆ, ಅಂದ್ರೆ ರಾಜ ಅಂದ್ರೆ ತುಂಬಾ ಹಣ ಇದೆಲ್ಲ ಇರ್ತದೆ, ನಾನು ಅವರೊಟ್ಟಿಗೆ ಎಸೆದುರಾಗುದಿಲ್ಲ, ನಾನು ಈ ಜಾಗವನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ನಾನು ನೀಲಾಚಲಧಾಮ ಅಂದ್ರೆ ಜಗನ್ನಾಥಪುರಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಈ ರಾಜ ಹೇಳುವಂಥದ್ದು, ಈ ಜಾಗವನ್ನು ನೀನು ಬಿಟ್ಟು ಹೋಗ್ಬೇಡ, ಇದನ್ನು ನೀನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಒಂದು ಚಂಪಾಹಾಟ ಅಂತ ಒಂದು ಜಾಗ ಉಂಟು, ಅಲ್ಲಿ ನೀನು ಹೋಗಿ ಇರು ಅಂತ ಹೇಳ್ತಾರೆ. ಹಾಗಾಗಿ ಚಂಪಾಟದಲ್ಲಿ ಹೋಗಿ ಮತ್ತೆ ಅವರಿಗೆ ಚಂಪಾಟದಲ್ಲಿ
ಈ ಗೌರಾಂಗ ಮಹಾಪ್ರಭುದು ಚೈತನ್ಯ ಮಹಾಪ್ರಭುದು ದರ್ಶನ ಆಗ್ತದೆ. ಜಯದೇವ ಗೋಸ್ವಾಮಿ ಒಂದು ದಿವಸ ಎಂತ ಆಗ್ತದೆ ಅಂದ್ರೆ, ಈ ಸ್ನಾನ ಮಾಡ್ಲಿಕ್ಕೆ ಅಂತ ಹೊರಗೆ ಹೋಗುವಂಥದ್ದು. ಹೊರಗೆ ಹೋಗುವಾಗ ಅವರು ಬರಿತಾ ಇರ್ತಾರೆ, ಜಯದೇವ ದೊಡ್ಡ ಸ್ಕಾಲರ್, ಬರಿತಾ ಇರೋದು ಅರ್ಧದಲ್ಲಿ ನಿಲ್ಲಿಸಿ ಹೋಗಿದ್ದಾರೆ. ಮತ್ತೆ ಅವ್ರು ಹೋಗ್ತಾರೆ, ಹೋಗುವಾಗ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಆಗ ಎಂತ ಆಗ್ತದೆ ಅಂದ್ರೆ ಇಮಿಡಿಯೇಟ್ ಆಗಿ ಸೇಮ್ ಜಯದೇವ ಗೋಸ್ವಾಮಿಗೆ ಇನ್ನೊಬ್ಬ ಬರುವಂಥದ್ದು, ಬಂದು ಅಲ್ಲಿ ಬರೆಯುವಂಥದ್ದು. ಬರೆದ ಮೇಲೆ ಅವನ ಹೆಂಡತಿ ಅವರಿಗೆ ಊಟ ಹಾಕುವಂಥದ್ದು. ಊಟ ಹಾಕಿ ಮತ್ತೆ ಅದು ಯಾರು ಜಯದೇವ ಗೋಸ್ವಾಮಿಗೆ ಬಂದಿದ್ದಾರೆ ಅವ್ರು ಹೋಗ್ತಾರೆ. ಹೋದ ಕೂಡಲೇ ಮತ್ತೆ ಜಯದೇವ ಗೋಸ್ವಾಮಿ ಸ್ನಾನ ಮಾಡಿ ಬರ್ತಾರೆ. ಸ್ನಾನ ಮಾಡಿ ಬರುವಾಗ ಅವನ ಜಯದೇವ ಗೋಸ್ವಾಮಿ ಹೆಂಡತಿ ಪದ್ಮಾವತಿ ಊಟ ಮಾಡ್ತಿದ್ದಾಳೆ. ಊಟ ಮಾಡುವಾಗ ಜಯದೇವ ಗೋಸ್ವಾಮಿ ಹೇಳ್ತಾರೆ, ನನ್ನನ್ನು ಬಿಟ್ಟು ನೀನು ಊಟ ಮಾಡಿದ್ಯಾ. ಆಕ್ಚುಲಿ ಹಿಂದಿನ ಇದರಲ್ಲಿ ಹೇಗಂದ್ರೆ ಕಲ್ಚರ್ ಉಂಟು, ಅಂದ್ರೆ ಹೆಂಡತಿ ಗಂಡನಿಗೆ ಬಡಿಸಿ ಮತ್ತೆ ಊಟ ಮಾಡುವಂಥದ್ದು. ಆದ್ರೆ ಆಗ ಅವಳು ಹೇಳ್ತಾಳೆ, ನಾನು ನಿಮ್ಗೆ ಊಟ ಬಡಿಸಿದೆ. ಇಲ್ಲ, ನಾನು ಊಟ ಮಾಡ್ಲಿಲ್ಲ. ನೀನು ಯಾಕೆ ಸುಮ್ಮನೆ ಹೇಳ್ತಿದ್ಯಾ? ಸುಳ್ಳು ಯಾಕೆ ಹೇಳ್ತಿದ್ಯಾ ಪದ್ಮಾವತಿ? ಯಾಕೆ ಹೇಳ್ತಿದ್ಯಾ? ಆಗ ಜಯದೇವ ಗೋಸ್ವಾಮಿ ಸೀದವರ ಅಲ್ಲಿ ಪುಸ್ತಕದ ಹತ್ರ ಹೋಗ್ತಾರೆ. ಅಲ್ಲಿ ಹೋಗುವಾಗ ಅವ್ರು ಎಲ್ಲಿ ಸ್ಟಾಪ್ ಮಾಡಿದ್ರು ಅದು ಪೂರ್ತಿ ಬರ್ದಿದೆ. ಜಯದೇವ ಗೋಸ್ವಾಮಿ ಕಣ್ಣಲ್ಲಿ ನೀರು ಬರ್ತದೆ. ಓ ಪದ್ಮಾವತಿ, ಅದು ಬಂದದ್ದು ಬೇರೆ ಯಾರಲ್ಲ, ಅದು ಸ್ವತಃ ಕೃಷ್ಣ. ನಾನಿಲ್ಲಿ ಅರ್ಧದಲ್ಲಿ ಬರ್ದಿದ್ದೆ, ಅದನ್ನು ಕಂಪ್ಲೀಟ್ ಮಾಡಿದ್ದಾರೆ ಕೃಷ್ಣ. ಹಾಗಾಗಿ ನೀನು ಕೃಷ್ಣನಿಗೆ ಬಡಿಸಿದ್ಯಾ, ನೀನು ಎಂತ ಪುಣ್ಯವಂತೆ ಅಂತ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಯದೇವ ಗೋಸ್ವಾಮಿ. ಹಾಗೆ ನೋಡಿ, ಜಯದೇವ ಗೋಸ್ವಾಮಿ ಮಾಮೂಲಿ ಜನ ಅಲ್ಲ, ಅವರು ಕೃಷ್ಣ ಸ್ವತಃ ಅವ್ರು ಎಲ್ಲಿ ಅಂದ್ರೆ ಬಡ್ದು ನಿಲ್ಲಿಸಿದ್ರು ಅಲ್ಲಿಂದ ಕೃಷ್ಣ ಬರೆದು ಮತ್ತೆ ಅವರ ಹೆಂಡತಿ ಪದ್ಮಾವತಿಯಿಂದ ಊಟವನ್ನು ಮಾಡಿ ಹೋದವಳು, ಅಂದ್ರೆ ಊಟ ಮಾಡಿ ಹೋದವ ಕೃಷ್ಣ. ಹಾಗಾಗಿ ಮತ್ತೆ ಎಂತ ಆಗ್ತದೆ ಅಂದ್ರೆ, ಈ ಇಂಟೆನ್ಸ್ ಇದರಲ್ಲಿ ಅವರು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಕೃಷ್ಣಂದು ದರ್ಶನ ಆಗ್ತದೆ ಅವರಿಗೆ. ದರ್ಶನ ಆಗಿ ಅವ್ರು ಹೇಳ್ತಾರೆ, ಕಲಿಯುಗದಲ್ಲಿ ನಾನು ಗೌರಾಂಗನಾಗಿ ದರ್ಶನ ಬರ್ತೇನೆ. ಹಾಗಾಗಿ ಅವರಿಗೆ ಗೌರಾಂಗ ದರ್ಶನ ಕೂಡ ಆಗ್ತದೆ, ಇಬ್ಬರಿಗೂ ಕೂಡ ಆಗ್ತದೆ. ಆಗ ಅವರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಇದನ್ನು ಕೇಳಿ ಜೀವ ಗೋಸ್ವಾಮಿ ಎಕ್ಸ್ಟ್ರೆಸಿಯಲ್ಲಿ ಅಂದ್ರೆ ಜೀವ ಗೋಸ್ವಾಮಿ ನಿತ್ಯಾನಂದ ಪ್ರಭು ಪರಿಕ್ರಮಗೆ ಫಸ್ಟ್ ಪರಿಕ್ರಮ ಮಾಡುವಂಥದ್ದು ಜೀವ ಗೋಸ್ವಾಮಿ, ಅವರು ನೆಲದಲ್ಲಿ ಹೊರಲಾಡ್ತಾರೆ. ಎಸ್ ಓಕೆ. ಹರೇ ಕೃಷ್ಣ. ವಂಚಕಲ್ಪತರು